ಈ ಭಗವಾನ್ ಅವರು ಈ ಹಿಂದೆ ಕೂಡ ಹಿಂದೂ ಧರ್ಮದ ದೇವರ ಬಗ್ಗೆ ಅವಹೇಳನ ಮಾತುಗಳನ್ನು ಹೇಳಿದ್ದಾರೆ. ಅವರು ಯಾವ ಧರ್ಮವನ್ನು ನಂಬ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ಧರ್ಮದ ಬಗ್ಗೆ ಈ ರೀತಿ ಮಾತಾಡೋದು ಆ ಧರ್ಮದ ಜನರ, ಹಿಂದೂ ಧರ್ಮದ ಜನರ ಭಾವನೆಗಳನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಯಾವುದೇ ಪ್ರಯೋಜನಗಳಿಲ್ಲ. ಈ ಥರ ಮಾತಾಡುವವರನ್ನು ಕೂಡಲೇ ಬಂಧಿಸಬೇಕು. ಅವರ ವಿರುದ್ಧ ಕಠಿಣ ಕ್ರಮವನ್ನು ಸರ್ಕಾರ ತಗೊಳ್ಬೇಕು. ನಾನು ಕೂಡ ಆಗ್ರಹ ಮಾಡ್ತೇನೆ. ಆದರೆ ಯಾವುದೇ ಹಿಂದೂ ಸಂಘಟನೆಗಳು ಇದರ ಬಗ್ಗೆ ನೀವು ನಮ್ಮ ಗೃಹ ಸಚಿವರ ಹತ್ರ ಮಾತಾಡಬೇಕು, ಮುಖ್ಯಮಂತ್ರಿಯವರ ಹತ್ರ ಮಾತಾಡಬೇಕು ಅಂತ ನನಗೆ ಯಾವ ಮನವಿಯನ್ನು ಇವರು ಕೊಡಲಿಲ್ಲ. ಕೊಡದಿದ್ದರೂ ಪರವಾಗಿಲ್ಲ. ಇಂಥ ವಿಚಾರಗಳು ನಡೀಬಾರ್ದು. ಅವರವರ ಧರ್ಮ ಅವರವರಿಗೆ ಮುಖ್ಯ, ಅದು ನಂಬಿಕೆ. ಅದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು ಖಂಡಿತ ಅದು ತಪ್ಪು. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಇದರ ಬಗ್ಗೆ ಗೃಹ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಸೋಮೋಟೋ ಕೇಸನ್ನು ದಾಖಲಿಸಲಿಕ್ಕೆ ಆದರೆ ಅದನ್ನು ಕೂಡ ದಾಖಲಿಸುವಂಥ ಕೆಲಸಕ್ಕೆ ಅವರ ನಿರ್ದೇಶನ ಕೊಡಲಿಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಈ ಭಗವಾನ್ ಅವರು ಈ ಹಿಂದೆ ಕೂಡ ಹಿಂದೂ ಧರ್ಮದ ದೇವರ ಬಗ್ಗೆ ಅವಹೇಳನ ಮಾತುಗಳನ್ನು ಹೇಳಿದ್ದಾರೆ. ಅವರು ಯಾವ ಧರ್ಮವನ್ನು ನಂಬ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ಧರ್ಮದ ಬಗ್ಗೆ ಈ ರೀತಿ ಮಾತಾಡೋದು ಆ ಧರ್ಮದ ಜನರ, ಹಿಂದೂ ಧರ್ಮದ ಜನರ ಭಾವನೆಗಳನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಯಾವುದೇ ಪ್ರಯೋಜನಗಳಿಲ್ಲ. ಈ ಥರ ಮಾತಾಡುವವರನ್ನು ಕೂಡಲೇ ಬಂಧಿಸಬೇಕು. ಅವರ ವಿರುದ್ಧ ಕಠಿಣ ಕ್ರಮವನ್ನು ಸರ್ಕಾರ ತಗೊಳ್ಬೇಕು. ನಾನು ಕೂಡ ಆಗ್ರಹ ಮಾಡ್ತೇನೆ. ಆದರೆ ಯಾವುದೇ ಹಿಂದೂ ಸಂಘಟನೆಗಳು ಇದರ ಬಗ್ಗೆ ನೀವು ನಮ್ಮ ಗೃಹ ಸಚಿವರ ಹತ್ರ ಮಾತಾಡಬೇಕು, ಮುಖ್ಯಮಂತ್ರಿಯವರ ಹತ್ರ ಮಾತಾಡಬೇಕು ಅಂತ ನನಗೆ ಯಾವ ಮನವಿಯನ್ನು ಇವರು ಕೊಡಲಿಲ್ಲ. ಕೊಡದಿದ್ದರೂ ಪರವಾಗಿಲ್ಲ. ಇಂಥ ವಿಚಾರಗಳು ನಡೀಬಾರ್ದು. ಅವರವರ ಧರ್ಮ ಅವರವರಿಗೆ ಮುಖ್ಯ, ಅದು ನಂಬಿಕೆ. ಅದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು ಖಂಡಿತ ಅದು ತಪ್ಪು. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಇದರ ಬಗ್ಗೆ ಗೃಹ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ. ಸೋಮೋಟೋ ಕೇಸನ್ನು ದಾಖಲಿಸಲಿಕ್ಕೆ ಆದರೆ ಅದನ್ನು ಕೂಡ ದಾಖಲಿಸುವಂಥ ಕೆಲಸಕ್ಕೆ ಅವರ ನಿರ್ದೇಶನ ಕೊಡಲಿಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.